ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆಯಿಂದ ಇಂದು ನಗರದಲ್ಲಿ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯನ್ನ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವ ಎಸ್ ಅಂಗಾರ ಉದ್ಘಾಟಿಸಿದರು। ಈ ಸಂದರ್ಭ ಮಾತನಾಡಿದ ಅವರು, ಪ್ರಕೃತಿಯ ಅನೇಕ ಜೀವ ವೈವಿಧ್ಯತೆಗಳನ್ನು ನಾವು ಕಾಣಬೇಕಾದ್ರೆ ಅದನ್ನ ಅದೇ ಚಿತ್ರಣದಲ್ಲಿ ಜನತೆಗೆ ತಲುಪಿಸಬೇಕಾಗಿದೆ। ದಕ್ಷಿಣ ಕನ್ನಡ ಜಿಲ್ಲೆ ಪ್ರವಾಸೋದ್ಯಮ ವಿಚಾರದಲ್ಲಿ ಇನ್ನಿಲ್ಲದ ರೀತಿಯಲ್ಲಿ ಅಭಿವೃದ್ಧಿ ಕಾಣ್ತಾ ಇದೆ। ಪ್ರವಾಸೋದ್ಯಮ ಅಭಿವೃದ್ಧಿಗೆ ಸರ್ಕಾರದ ಎಲ್ಲಾ ನೆರವು ನೀಡುವುದಾಗಿ ಅವರು ಭರವಸೆಯನ್ನ ನೀಡಿದರು। ವಿಶೇಷವಾಗಿ ಸರ್ಕಾರದ ಮಾರ್ಗಸೂಚಿಗಳನ್ನು ಸರಳೀಕರಿಸಿಕೊಂಡು ಉದ್ಯಮಿಗಳಿಗೆ ವಿಶೇಷ ಪ್ರೋತ್ಸಾಹ ನೀಡಿದಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಸಾಧ್ಯವಿದೆ ಅಂತ ಹೇಳಿದರು। ಅಲ್ಲದೆ ಮೀನುಗಾರಿಕೆ ಬಂದರು ಸೇರಿದಂತೆ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಒತ್ತು ನೀಡುತ್ತಿದ್ದೇವೆ ಅಂತ ಹೇಳಿದರು। ಸ್ಥಳೀಯ ಶಾಸಕರಾದ ವೇದವ್ಯಾಸ್ ಕಾಮತ್, ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ರವಿಶಂಕರ್ ಮಿಜಾರು, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಟ್ಟಾರು ರತ್ನಾಕರ ಹೆಗಡೆ ಮೊದಲಾದವರು ಪಾಲ್ಗೊಂಡರು। ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕ ಮಾಣಿಕ್ಯ ಸ್ವಾಗತಿಸಿದರು। ಮಂಗಳೂರನ್ನು ಕೂಡ ನಾವು ಇನ್ನೂ ಒಂದು ಇಂಟರ್ನ್ಯಾಷನಲ್ ಲೆವೆಲ್ಗೆ ತಗೊಂಡು ಹೋಗಬೇಕು ಅಂದ್ರೆ ನಮ್ಮಲ್ಲಿ ಈಗ 2 ಬೀಚ್ಗಳು ತಣ್ಣೀರ್ಬಾವಿ ಮತ್ತೆ ಇದ್ಯಾ ಬೀಚ್ ಬ್ಲೂ ಫ್ಲಾಗ್ ಒಳಗಡೆ ಐಡೆಂಟಿಫೈ ಆಗಿ ಅದಕ್ಕೆ ಸಂಬಂಧಪಟ್ಟ ಒಂದು ಏನು ಡೆವಲಪ್ಮೆಂಟಲ್ ವರ್ಕ್ಸ್ಗಳಿಗೂ ಕೂಡ ಟೆಂಡರ್ ಮೋಸ್ಟ್ಲಿ ನವೆಂಬರ್ ಅಷ್ಟೊತ್ತಿಗೆ ಅದು ಕಾಮಗಾರಿನೂ ಕೂಡ ಸ್ಟಾರ್ಟ್ ಆಗುತ್ತೆ। ಇವೆಲ್ಲ ಆಗೋ ಜೊತೆಗೆ ಬಹಳಷ್ಟು ಇಂಟರ್ನ್ಯಾಷನಲ್ ಟೂರಿಸ್ಟ್ಗಳು ಕೂಡ ನಮ್ಮಲ್ಲಿ ಬರ್ತಾರೆ। ಈಗ ನಮ್ಮಲ್ಲಿ NMPT ಇದೆ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ, ಒಂದು ಇಲ್ಲಿಯ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನು ಬಳಕೆ ಮಾಡಿ ಸುತ್ತಮುತ್ತ ಓಡಾಡ್ತಾರೆ। ನಮ್ಮ ಒಂದು ಸ್ಥಳೀಯವಾಗಿ ಇಂಟರ್ನ್ಯಾಷನಲ್ ಟೂರಿಸ್ಟ್ಗಳು ನಾವು ಅಟ್ರಾಕ್ಟ್ ಮಾಡದೇ ಇದ್ರೆ ನಾವು ಡೆಫಿನೆಟ್ಲಿ ನಮ್ಮ ಒಂದು ಎಕಾನಮಿ ಒಳಗಡೆ ಮ್ಯಾಂಗ್ಳೂರ್ ಬಹಳ ವೈಬ್ರೆಂಟ್ ಎಕಾನಮಿ ಆಗಿ ಬಹಳಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೀವಿ ನಾವು ನ್ಯಾಷನಲ್ ಗ್ರೋತ್ಗೆ। ಟೂರಿಸಂ ವಿಷಯದಲ್ಲೂ ಕೂಡ ನಾವು ಒಂದು ಎಕ್ಸ್ಟ್ರಾ ಮೈಲನ್ನು ಇಟ್ಟು ಇನ್ನೂ ಕೂಡ ಒಂದು ಫೋಕಸ್ಡ್ ಪಾಯಿಂಟ್ ಆಗಬೇಕು ಅನ್ನೋದು ಜಿಲ್ಲಾಡಳಿತದ ಆಶಯ। ಆದರೆ ಈಗಾಗಲೇ ನಾವು ವಿಶೇಷವಾಗಿ ಆ ರೀತಿಯ ಉಪ್ಪು ನೀರನ್ನ ಸಿಹಿ ನೀರಾಗಿ ಪರಿವರ್ತನೆ ಮಾಡುವಂತ ಒಂದು ಘಟಕವನ್ನು ಕೂಡ ನಾವು ಡೆಮೋ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದೇವೆ। ಇನ್ನು ಮುಂದೆ ಆ ರೀತಿಯ ಒಂದು ಉಪ್ಪು ನೀರನ್ನ ಸಿಹಿ ನೀರಾಗಿ ಕನ್ವರ್ಟ್ ಮಾಡುವಂತ ಒಂದು ಯಂತ್ರವನ್ನ ನಾವು ಎಲ್ಲ ದೋಣಿಗಳಿಗೆ ನಾವು ಅಳವಡಿಸಿದಾಗ ಆ ದೋಣಿಯಲ್ಲಿ ಕೂಡ ಆ ನೀರನ್ನ ಸಾಗಾಣಿಕೆ ಮಾಡುವಂತ ಅವಶ್ಯಕತೆಗಳು ಬರುವುದಿಲ್ಲ। ಅಂದ್ರೆ ಎಲ್ಲೆಲ್ಲಿ ನಾವು ಯಾವ ರೀತಿಯ ತಾಂತ್ರಿಕತೆಯನ್ನು ಉಪಯೋಗ ಮಾಡಿಕೊಳ್ಳಬೇಕು, ಎಲ್ಲೆಲ್ಲಿ ಯಾವ ರೀತಿಯ ಒಂದು ಸುಲಭದ ಒಂದು ಅಭಿವೃದ್ಧಿಯನ್ನ ಮತ್ತು ಕೆಲಸವನ್ನ ಕಡಿಮೆ ಮಾಡಬೇಕು, ಈ ಎಲ್ಲ ದಿಕ್ಕಿನಿಂದಲೂ ಕೂಡ ಗಮನವನ್ನು ಕೊಡುವಂತ ಕೆಲಸವನ್ನು ಕೂಡ ನಾವು ಮಾಡುವಂತ ಕೆಲಸವನ್ನು ಕೂಡ ಮಾಡ್ತೇವೆ। ಅದಕ್ಕಾಗಿ ಇವತ್ತು ಇಷ್ಟೇ ಹೇಳುವಂಥದ್ದು, ಜಿಲ್ಲಾಧಿಕಾರಿಗಳು ಕೂಡ ಬೇರೆ ಬೇರೆ ರೀತಿಯ ವಿಷಯಗಳ ಉಲ್ಲೇಖವನ್ನು ಮಾಡಿದರು। 1ನೇ ಹಂತ, 2ನೇ ಹಂತ, 3ನೇ ಹಂತದಲ್ಲಿ ಅಂದ್ರೆ ನಮ್ಮ ಜಿಲ್ಲೆಯನ್ನ ಆ ರೀತಿಯ ಒಂದು ಅಭಿವೃದ್ಧಿಯನ್ನ ಮಾಡಬೇಕಾದ್ರೆ ನಮಗೆ ಸ್ಪಷ್ಟವಾಗಿರ್ತಕ್ಕಂಥ ಕಲ್ಪನೆಗಳು ಕೂಡ ಬೇಕು। ಆ ರೀತಿಯ ಕಲ್ಪನೆಯನ್ನ ನಾವು ಏನನ್ನು ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುದಿಲ್ಲ। ಆ ರೀತಿಯ ಕಲ್ಪನೆಗೆ ಸಂಬಂಧಪಟ್ಟಾಗಿ ಸರ್ಕಾರವು ಕೂಡ ಇವತ್ತು ಖಂಡಿತವಾಗಿಯೂ ಆ ದಿಕ್ಕಿಂದ ಯೋಚನೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತೇವೆ।